ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಸಬಾ ಹೋಬಳಿಯ ವಾಣಿವಿಲಾಸಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಬರಂಗಿರಿ ಮಜರೆ ತಳವಾರಹಟ್ಟಿಯಲ್ಲಿ ಸುಮಾರು 300ಕ್ಕಿಂತಲೂ ಅಧಿಕ ಮನೆಗಳಿದ್ದು ಇಲ್ಲಿ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ತಲೆದೋರಿದೆ. ಇಲ್ಲಿನ ತಳವಾರಹಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೊಂಡು 4 ವರ್ಷಗಳೇ ಕಳೆದರೂ ಬಿಲ್ ಪಾಸ್ ಆಗಿದ್ದರೂ ಕುಡಿಯುವ ನೀರಿನ ಸರಿಯಾದ ವ್ಯವಸ್ಥೆಯಾಗುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ತಳವಾರಹಟ್ಟಿ ಗ್ರಾಮಸ್ಥರು ನಿರ್ಮಿತ ಕೇಂದ್ರದಲ್ಲಿ ವಿಚಾರಿಸಿದರೆ ಅಧಿಕಾರಿಯಾದ ಪ್ರಕಾಶ್ ರವರು ಬೇಜವಾಬ್ದಾರಿತನದಿಂದ ಉತ್ತರಿಸುತ್ತಿದ್ದು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದಿದೆ. ಇನ್ನು ಇಲ್ಲಿನ ವಾಟರ್ ಸಪ್ಲೈ ಇಂಜಿನಿಯರ್ ಆದ ರಾಮಚಂದ್ರಪ್ಪನವರನ್ನು ವಿಚಾರಿಸಿದರೆ ಅವರು ಕೂಡ ಸರಿಯಾದ ಉತ್ತರವನ್ನು ನೀಡದೆ ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಿದ್ದಾರೆ ಎಂದು ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ. ದೀಪದ ಕೆಳಗಡೆ ಕತ್ತಲೆ ಎನ್ನುವಂತೆ ಕರ್ನಾಟಕದಾದ್ಯಂತ ಪ್ರಖ್ಯಾತವಾದ ವಾಣಿವಿಲಾಸ ಸಾಗರ ಜಲಾಶಯದಲ್ಲಿ ನೀರು ಹರಿಯುತ್ತಿದ್ದರೂ ಇಲ್ಲಿನ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ಉಂಟಾಗಿದೆ. ಈ ಗ್ರಾಮದಲ್ಲಿ ಸುಮಾರು 300ಕ್ಕಿಂತಲೂ ಹೆಚ್ಚು ಮನೆಗಳು ಇದ್ದು ಪೈಪ್ಲೈನ್ ಸಹ ಪಕ್ಕದಲ್ಲಿಯೇ ಇದೆ. ಅದು ಅಲ್ಲದೆ 5-6 ಬೋರ್ವೆಲ್ಗಳು ಇವೆ. ಇಷ್ಟಕ್ಕೆ ವ್ಯವಸ್ಥೆಗಳಿದ್ದರೂ ಗ್ರಾಮಸ್ಥರಿಗೆ ನೀರು ಸಿಗುತ್ತಿಲ್ಲ. ಗ್ರಾಮಸ್ಥರು ಪ್ರತಿದಿನ ಸುಮಾರು 20 ಕಿಲೋಮೀಟರ್ ಹೋಗಿ ಕುಡಿಯುವ ನೀರನ್ನು ತರುತ್ತಿರುವ ಸ್ಥಿತಿ ಇದೆ ಎಂದು ಗ್ರಾಮಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೊಂಡು 4 ವರ್ಷಗಳೇ ಕಳೆದರೂ ಇದರ ಬಿಲ್ ಸಮೇತ ಪಾಸ್ ಆಗಿದ್ದು ಇಲ್ಲಿಯವರೆಗೂ ಈ ಕುಡಿಯುವ ನೀರಿನ ಘಟಕದ ಪ್ಲಾಟ್ಫಾರಂ ಸಹ ನಿರ್ಮಾಣ ಮಾಡಿಲ್ಲ. ಇದರ ಬಗ್ಗೆ ಸಂಬಂಧಪಟ್ಟ ಸರ್ಕಾರ ಆಡಳಿತಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಕೂಡಲೇ ಗ್ರಾಮದ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಲ್ಲಿ ಪಂಚಾಯತಿಯಲ್ಲಿ ಕೇಳೋದಕ್ಕೆ ನಿರ್ಮಿತಿ ಕೇಂದ್ರ ಅಂದರು ಪ್ರಕಾಶ್ ಸರ್ ಅಂದರು. ಪ್ರಕಾಶ್ ಅವರು ಕೇಳಿದ್ವಿ ಮಾಡ್ತೇವೆ ಅಂತ ಹೇಳಿದ್ರು. ಮಾಡಿದ್ರೆ ಪಿ.ಡಿ.ಒ ಅಂತ ಹೇಳಿದ್ವಿ. ನೀರು ಸಿಹಿ ನೀರಿಲ್ಲ ಅಂತಂದರು. ಟ್ಯಾಂಕರ್ ಮೂಲಕ ಓಡಿಸ್ಕೊಡ್ರಿ ಅಂತ ಹೇಳಿದ್ರು. ಅವರು ನಾವು ಓಡಿಸ್ಕೊಡ್ತೇವೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಾಲಾವಕಾಶ ಸುಮ್ಮನೆ ವೇಸ್ಟ್ ಮಾಡಿದ್ರು. ಒಂದಿನ ನೀರು ಕೊಡಲೇ ಇಲ್ಲ. ಹೇಳ್ತಿದ್ದಾರೆ ಅಷ್ಟೇ. ವಾಟರ್ ಸಪ್ಲೈ ಇಂಜಿನಿಯರ್ ಇವರು ರಾಮಚಂದ್ರ ಹಾಕಿದ್ರು. ಅವ್ರ ಗಮನಕ್ಕೆ ತೊಗೊಂಡೋದ್ವಿ. ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಬಟ್ ಹೊಸ ನೀರು ಹಂಗಾಗ್ಬಿಟ್ಟು ಎಲ್ಲ ಪೆಂಡಿಂಗ್ ಆಗಿದೆ. ಈಗ ಇದು ಬರ್ತಿದೆಯಲ್ಲ ಓಲ್ಡ್ ಟ್ಯಾಂಕಿಗೆ ಆ ನೀರು ಕೊಟ್ಟರೆ ಅನುಕೂಲ ಆಗುತ್ತೆ. ಬಟ್ ಅವರೇ ಏನು ದೀಪದ ಕೆಳಗೆ ಕತ್ಲೆ ಅನ್ನಂಗೆ ಇದೀವಿ ಸರ್ ಹೇಳ್ತಿದ್ದಾರೆ. ಮಾಡಲ್ಲ ಯಾರು ಮಾಡ್ತಾರೆ. ದೀಪದ ಕೆಳಗೆ ಕತ್ಲೆ ಅನ್ನಂಗೆ ಡ್ಯಾಮ್ ನೀರು ಕುಡಿಯಕ್ಕೆ ನೀರಿಲ್ಲ. ದೇಸಿ ಗ್ರಾಮ 300 ಮನೆ ಇದೆ. ಸೌಲಭ್ಯ ಇದ್ರೂ ಪಡ್ಕೊಳಕ್ ಆಗ್ತಿಲ್ಲ. ಹಂಗೆ ಆಗಿದೆ ನಮ್ಮ ಪರಿಸ್ಥಿತಿ. 5-6 ಬೋರ್ ಇದಾವೆ. 200 ಮೀಟರ್ ಡಿಫ್ರೆನ್ಸ್. ಆ ನೀರು ಕೊಡ್ಬೋದಾಗಿತ್ತು. ಸುಮ್ಮನೆ ಉಪ್ಪು ನೀರು ಅಂತ ಹೇಳಿ ಅಷ್ಟೇ. ಅದು 5-6 ಬೋರ್ ಇದಾವೆ. ಒಂದಲ್ಲ 5-6 ಬೋರ್ ಇದಾವೆ. ಯಾವುದೋ ಎಲ್ಲ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಪಿ.ಡಿ.ಒ ಏನಂತಿದ್ದಾರೆ? ಅದೇ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ. ನೀವು ಕುಡಿಯೋ ನೀರಿನ ನೈರ್ಮಲ್ಯ ಇಲಾಖೆ ಕೇಳ್ರಿ, ಅಲ್ಲಿ ಕೇಳ್ರಿ ಅಂತಾರೆ. ಅವ್ರು ಕೇಳಿದ್ರೆ ಗ್ರಾಮ ಪಂಚಾಯತಿ ಕೇಳ್ರಿ, ಅವ್ರು ಹ್ಯಾಂಡ್ ಓವರ್ ಮಾಡೋದು, ಅವ್ರು ನೀರು ಬಿಡೋದು, ಅವ್ರನ್ನ ಕೇಳ್ರಿ ಅಂತೇಳಿ ಅವ್ರು ಹೇಳ್ತಾರೆ. ನಮ್ಮ ಅನುದಾನ ಎಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ನಿರ್ಮಿತಿ ಕೇಂದ್ರ ಲ್ಯಾಂಡರ್ ಮೇಲೆ ಪ್ರೊಫೆಸರ್ ಕೇಳ್ರಿ ಅಂದ್ರೆ ಅವ್ರು ಕೇಳಿದ್ವಿ. ಅವ್ರು ಮಾಡ್ತೀವಿ ಅಂತೇಳಿ ಸುಮ್ಮನೆ ಬೇರೆ ಡಬಲ್ ಫಿಲ್ಟರ್ ಹಾಕ್ಬೇಕಂತಂದ್ರು. ಡಬಲ್ ಫಿಲ್ಟರ್ ಹಾಕ್ಕೊಡ್ರಿ ಅಂತಂದ್ವಿ. ಅವ್ರು ಹಾಕ್ಲೇ ಇಲ್ಲ. ಇಲ್ಲಿವರೆಗೂ ಆನ್ಸರ್ ಇಲ್ಲ. ಪ್ಲಾಟ್ಫಾರಮೇ ಮಾಡಿಲ್ಲಲ್ಲ ಸರ್. ಇಲ್ಲಿ ಪ್ಲಾಟ್ಫಾರಮೇ ಮಾಡಿಲ್ಲ. 4 ವರ್ಷ ಆಯ್ತು. ಬಿಲ್ ಎಲ್ಲ ಪ್ಲೇ ಆಗಿದೆ. ಬಿಲ್ ಮಾಡ್ಕೊಂಡಿದ್ದಾರೆ, ಹೋಗಿದ್ದಾರೆ. ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳು ಯಾರು ಗಮನ ಹರಿಸಿಲ್ಲ. ಇತ್ತ ಕಡೆ ಪಂಚಾಯತ್ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಹೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಕೆಲಸ ಆಗ್ತಿಲ್ಲ. ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಯಾರು ಈ ಕಡೆ ಬಂದಿಲ್ಲ. ಅದ ಕಡೆ ತಿರುಗಿ ನೋಡಿಲ್ಲ ಯಾರು. ಅದು ಹೇಳ್ಬೇಕಂದ್ರೆ ಅವ್ರು ಯಾರು ಅಧ್ಯಕ್ಷ ಅನ್ನಾರು ಈ ಕಡೆ ತಿರುಗಿ ನೋಡಿದ್ರೆ ತಾನೇ ಅದು ಗೊತ್ತಾಗೋದು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.